ನಮಸ್ತೆ, ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ವಿಜೆ ನಮಿತಾ ಶೆಟ್ಟಿ. ಮನುಷ್ಯನ ದೇಹದಲ್ಲಿ ಕಣ್ಣಿನ ದೃಷ್ಟಿ ತುಂಬಾ ಮುಖ್ಯವಾಗಿರುತ್ತೆ. ಯಾಕಂದರೆ ಕಣ್ಣಿನ ದೃಷ್ಟಿಯಿಂದಲೇ ನಾವು ಪ್ರಪಂಚದ ಸೌಂದರ್ಯವನ್ನು ಸವಿಯಲು ಸಾಧ್ಯ, ನಮ್ಮ ದೈನಂದಿನ ಚಟುವಟಿಕೆಗಳನ್ನು ನಿರ್ವಹಿಸಲು ಸಾಧ್ಯ. ಆದ ಕಾರಣ ಕಣ್ಣಿನ ದೃಷ್ಟಿಯಲ್ಲಿ ಯಾವ ಸಮಸ್ಯೆ ಆಗುತ್ತೆ, ಸಮಸ್ಯೆ ಆದಾಗ ಇದಕ್ಕೆ ಪರಿಹಾರ ಹೇಗಿರುತ್ತೆ, ಇದರ ಕುರಿತು ಇಂದಿನ ಈ ಸಂಚಿಕೆಯಲ್ಲಿ ಮಾಹಿತಿ ಪಡೆಯೋಣ. ವೀಕ್ಷಕರೇ, ಇಂದಿನ ಈ ಸಂಚಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಶೀತಲ್ ಸವೂರ್, ಅಡಿಷನಲ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಆಫ್ಥಲ್ಮಾಲಜಿ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಬನ್ನಿ ಡಾಕ್ಟರ್. ನಮಸ್ತೆ. ನಮಸ್ತೆ. ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್. ಡಾಕ್ಟರ್, ಆಫ್ಥಲ್ಮಾಲಜಿ ಅಂದರೆ ಕಣ್ಣಿಗೆ ಸಂಬಂಧಪಟ್ಟಿರುವಂಥದ್ದು. ಹೌದು. ಸೊ ಈ ಕಣ್ಣಿನ ಸಮಸ್ಯೆ ಯಾವೆಲ್ಲ ಕಾರಣದಿಂದ ಬರಬಹುದು? ಸೊ ಹೆಚ್ಚಿನ ಅಂಶ ನಮಗೆ ಏಜ್ ರಿಲೇಟೆಡ್ ಕಂಡೀಷನ್ಸ್ ನಾವು ಕಂಡು ಬರ್ತೇವೆ ಕಾಮನ್ ಆಗಿ. ಅಂದರೆ ಕ್ಯಾಟ್ರಾಕ್ಟ್ ಜನರಿಗೆ ಏಜ್ ಆದಾಗ ಅದು ನೈಸರ್ಗಿಕವಾಗಿ ಬರ್ತದೆ. ಕಣ್ಣಿನ ದೃಷ್ಟಿ ಕಮ್ಮಿ ಆಗುತ್ತೆ. ಹೌದು. ಮತ್ತೆ ಗ್ಲುಕೋಮಾ ಅಂತ ಹೇಳ್ತೇವೆ, ಆ ಪ್ರಾಬ್ಲಮ್ ಸಹ ಬರುತ್ತೆ. ಅದು ಸಹ ಏಜಿಗೆ ಸಂಬಂಧಪಟ್ಟದ್ದು. ಹಾಗೂ ಫ್ಯಾಮಿಲೀಸಲ್ಲಿ ಇದ್ದರೆ ಅದು ಸಹ ಬಿಕಾಸ್ ಆಫ್ ಫ್ಯಾಮಿಲಿ ಹಿಸ್ಟ್ರಿ ನಮಗೆ ಬರಬಹುದು. ಕೆಲವೊಮ್ಮೆ ಮೆಡಿಕೇಶನ್ಸ್ ಕಾರಣ ಬರಬಹುದು ಕಣ್ಣಿನ ತೊಂದರೆ. ಸೊ ಹೀಗೆ ಕ್ಯಾಟ್ರಾಕ್ಟ್, ಗ್ಲೋಕೋಮಾ, ಇದು ರಿಫ್ರಾಕ್ಟಿವ್ ಎರರ್ಸ್, ಇದು ಕೆಲವೊಂದು ಸಮಸ್ಯೆಗಳು ಕಣ್ಣು. ಡಾಕ್ಟರ್, ಡಯಾಬಿಟಿಸ್ ಇಂದ ಕಣ್ಣಿನ ಸಮಸ್ಯೆ ಬರೋ ಚಾನ್ಸಸ್ ಇದೆಯಾ? ಖಂಡಿತ. ಈಗ ಇಂಡಿಯಾ ಅಂತ ಹೇಳಿದರೆ ಡಯಾಬಿಟಿಕ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಆಗಿದೆ. ಸೊ ಡಯಾಬಿಟಿಸ್ ನಾಟ್ ಓನ್ಲಿ ಅಫೆಕ್ಟ್ಸ್ ಆಲ್ ಪಾರ್ಟ್ಸ್ ಆಫ್ ದ ಬಾಡಿ, ಬಟ್ ಕಣ್ಣಿಗೆ ಸಹ ತುಂಬ ಅಫೆಕ್ಟ್ ಆಗ್ತದೆ. ಸೊ ಅದರಲ್ಲಿ ನಮಗೆ ದೃಷ್ಟಿ ಬಲೆ ಆಗ್ತದೆ, ಈವನ್ ಬ್ಲೈಂಡ್ನೆಸ್ ಇದು ಚಾನ್ಸಸ್ ಇರ್ತದೆ. ಹೌದು. ಅದು ಬ್ಲೈಂಡ್ನೆಸ್ ಈಗ ಡೈರೆಕ್ಟಾಗಿ ಡಯಾಬಿಟಿಸಿಂದ ಬ್ಲೈಂಡ್ನೆಸ್ ಡೈರೆಕ್ಟ್ ಸ್ಕಿಪ್ ಆಗುತ್ತಾ ಅಥವಾ ಸ್ಲೋಲಿ ಏನಾದರೂ ಸಿಂಪ್ಟಮ್ಸ್ ಕಂಡು ಬರುತ್ತಾ? ಇನಿಷಿಯಲ್ ಸ್ಟೇಜಸ್ದಲ್ಲಿ ಯಾವ ಸಿಂಪ್ಟಮ್ಸ್ ಗೊತ್ತಾಗೋದಿಲ್ಲ. ಆ್ಯಕ್ಚುಲಿ ಡಯಾಬಿಟಿಸ್ ಈಗ ನಮ್ಮ ಕಣ್ಣಿನಲ್ಲಿ ಇದು ರೆಟಿನಾ ಅಂತ ಹೇಳ್ತೇವೆ, ಇದು ಕಣ್ಣಿನ ನರ. ಓಕೆ. ಸೊ ಮೇನ್ಲಿ ಇದು ಹಿಂಭಾಗದಲ್ಲಿ ಕಣ್ಣಿನ ನರಕ್ಕೆ ಅದು ರೆಟಿನಾಗೆ ಅಫೆಕ್ಟ್ ಆಗ್ತದೆ. ಸೊ ಏನಾಗುತ್ತೆ ಅಂತ ಹೇಳಿದರೆ, ಇನಿಷಿಯಲಿ ಕಣ್ಣಿನ ಕೇಂದ್ರೀಯ ಭಾಗದಲ್ಲಿ ಸೆಂಟರ್ ಆಫ್ ದ ರೆಟಿನಾ ಅಲ್ಲಿ ನೀರು ತುಂಬಿಕೊಳ್ಳುತ್ತೆ. ಕೆಲವೊಮ್ಮೆ ರೆಟಿನಾದು ಪೆರಿಫರಿ ಅಂದರೆ ಬಾಹಿರದಲ್ಲಿ ಅಫೆಕ್ಟಲ್ಲಿ ಹೊಸ ರಕ್ತನಾಳ ಬೆಳೆಯುತ್ತದೆ. ಆ ರಕ್ತನಾಳ ತುಂಬ ಸೂಕ್ಷ್ಮವಾಗಿ ಇರ್ತವೆ. ಸ್ವಲ್ಪ ಕೆಮ್ಮಿದ್ರೆ, ಸ್ವಲ್ಪ ಪ್ರೆಷರ್ ಆದರೆ ಕೆಲವೊಮ್ಮೆ ಒಡೆದು ಕಣ್ಣಿನಲ್ಲಿ ರಕ್ತ ತುಂಬಿಕೊಳ್ಳುತ್ತೆ. ಹಾಗೂ ಸ್ವಲ್ಪ ಟೈಮ್ ಹೋದರೆ ರೆಟಿನಾ ಜಾರುತ್ತದೆ. ಅದರಿಂದಾಗಿ ಅಂಧತ್ವವು ಉಂಟಾಗುತ್ತೆ. ಡಾಕ್ಟರ್, ಹಾಗಾದರೆ ಡಯಾಬಿಟಿಸಿಂದ ನಮಗೆ ಕಣ್ಣಿನ ದೃಷ್ಟಿ ಹೋಗಬಾರ್ದು ಅಂದರೆ ಯಾವುದೆಲ್ಲ ಪ್ರಿವೆಂಟಿವ್ ಮೆಷರ್ಸ್ ತಗೋಬೇಕಾಗುತ್ತೆ? ಓಕೆ. ಸೊ ನಮಗೆ ಈಗ ಹೆಚ್ಚಿನ ಅಂಶ ಶುಗರ್ ಇದೆ ಅಂತ ಗೊತ್ತಾಗೋದಿಲ್ಲ. ನಾವು ಟೆಸ್ಟ್ ಮಾಡಿದರೆ ತಾನೇ ನಮಗೆ ಗೊತ್ತಾಗೋದು. ಸೊ ಹಾಗೆ ಇನಿಷಿಯಲ್ ಸ್ಟೇಜಸಲ್ಲಿ ನಮಗೆ ಡಯಾಬಿಟಿಕ್ ರೆಟಿನೋಪತಿ ಇದೆ ಅಂತ ಗೊತ್ತಾಗೋದಿಲ್ಲ. ಸೊ ನಾವು ಸ್ಕ್ರೀನಿಂಗ್ ಅಂದರೆ ಕಣ್ಣಿನ ಡಾಕ್ಟರ್ ಹತ್ರ ಹೋಗಿ ಡ್ರಾಪ್ಸ್ ಹಾಕಿ ಕಣ್ಣಿನ ರೆಟಿನಾ ಎಕ್ಸಾಮಿನೇಷನ್ ಮಾಡಿದ ಮೇಲೆ ನಮಗೆ ಗೊತ್ತಾಗ್ತದೆ. ಇನ್ನು ಸ್ವಲ್ಪ ಅಡ್ವಾನ್ಸ್ ಸ್ಟೇಜಲ್ಲಿ ನಮಗೆ ಸ್ವಲ್ಪ ದೃಷ್ಟಿ ಬಲೆ ಆಗೋದು ಅಥವಾ ಕಪ್ಪು ಚುಕ್ಕೆ ಕಾಣಿಸೋದು, ಆ ಥರ ಎಲ್ಲ ಸಿಂಪ್ಟಮ್ಸ್ ಬರ್ತದೆ. ಹೆಚ್ಚಿನ ಅಂಶ ನೋವು ಉಂಟಾಗೋದಿಲ್ಲ ಕಣ್ಣಲ್ಲಿ. ನೋವು, ಕಣ್ಣು ಕೆಂಪಾಗೋದು ಅದು ಯೂಶಲಿ ಅಷ್ಟು ಕಾಮನ್ ಅಲ್ಲ. ಅದಕ್ಕೆ ಅದು ಎಷ್ಟೋ ಸಲ ಮಿಸ್ ಆಗುತ್ತೆ. ಸೊ ಇದಕ್ಕೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದರೆ, ಡಯಾಬಿಟಿಸ್ ಡಯಾಗ್ನೋಸಿಸ್ ಆದ ತಕ್ಷಣ ನೀವು ಫಸ್ಟ್ ವಿಸಿಟ್ ಕಣ್ಣಿನ ಡಾಕ್ಟರ್ ಹತ್ರ ಕೊಡಲೇಬೇಕು. ಮತ್ತು ಅವರು ನಿಮ್ಮ ಡಿಸೀಸನ್ನು ಗ್ರೇಡ್ ಮಾಡ್ತಾರೆ, ಯಾವ ಸ್ಟೇಜಲ್ಲಿದೆ ಅಂತ ಹೇಳಿ. ಸೊ ಏನು ತೊಂದರೆ ಇರದೇ ಇದ್ದರೂ ಮಿನಿಮಮ್ ಒನ್ಸ್ ಅ ಇಯರ್ ಈ ಚೆಕಪ್ ಮಾಡಿಸ್ಲೇಬೇಕು. ಸಪೋಸ್ ಏನಾದರೂ ಮೈಲ್ಡ್, ಮಾಡ್ರೇಟ್, ಸಿವಿಯರ್, ಈಗ ಸಿವಿಯರ್ ಇದ್ದರೆ ಅವ್ರು ಹೇಳ್ಬೋದು ನೆಕ್ಸ್ಟ್ ಮಂತೇ ಬನ್ನಿ, ತಿಂಗಳ ಬನ್ನಿ, ಹಾಗೆ. So better to visit definitely, and minimum once a year you have to remember to say hello to your ophthalmologist. ಓಕೆ. ಯಾಕಂದರೆ ಡಾಕ್ಟರ್, ಸಾಮಾನ್ಯವಾಗಿ ಡಯಾಬಿಟಿಸ್ ಅಂತ ಹೇಳಿದ ಕೂಡಲೇ ಫುಡ್ಡಲ್ಲಿ ಕಂಟ್ರೋಲ್ ಇರಬೇಕು ಅಷ್ಟೇ ಗೊತ್ತಿರೋದು ಜನಸಾಮಾನ್ಯರಿಗೆ. ಬಟ್ ಕಣ್ಣಿನ ಡಾಕ್ಟರ್ ಹತ್ರ ಹೋಗಬೇಕಾಗಿ ಮಿನಿಮಮ್ ಒನ್ಸ್ ಅ ಇಯರ್ ಹೋಗಲೇಬೇಕು. ಡಾಕ್ಟರ್, ಈ ಡಯಾಬಿಟಿಕ್ ರೆಟಿನೋಪತಿ ಇದಕ್ಕೆ ಟ್ರೀಟ್ಮೆಂಟ್ ಯಾವ ರೀತಿ ಇರುತ್ತೆ ಡಾಕ್ಟರ್? ಸೊ ಡಯಾಬಿಟಿಕ್ ರೆಟಿನೋಪತಿಯಲ್ಲಿ ಬನ್ನಿ, ಇಲ್ಲಿ ತೋರಿಸ್ತೇನೆ. ಓಕೆ. ಇಲ್ಲಿ ಕಣ್ಣಿನ ಕೇಂದ್ರ ಭಾಗದಲ್ಲಿ ಮ್ಯಾಕ್ಯುಲಾ ಅಂತ ಹೇಳ್ತೇವೆ, ಅದರಲ್ಲಿ ನೀರು ತುಂಬಿಕೊಂಡ್ರೆ
ಕಣ್ಣೊಳಗಡೆ ನಾವು ಇಂಜೆಕ್ಷನ್ ಮೂಲಕ ಅದನ್ನು ಕಡಿಮೆ ಮಾಡಬಹುದು. ಸೊ ಯೂಶಲಿ ಒಂದು ಸಾಕಾಗಲ್ಲ, ಅದು ಕೆಲವೊಮ್ಮೆ ರಿಪೀಟ್ ಮಾಡಬೇಕಾಗ್ತದೆ ಕಡಿಮೆ ಆಗೋ ತನಕ. ಸೊ ಅದರಿಂದ ಆಲ್ಮೋಸ್ಟ್ ದೃಷ್ಟಿ ನಾರ್ಮಲಿಗೆ ಸಹ ಬರಬಹುದು ಬೇಗ ಕಂಡು ಹಿಡಿದ್ರೆ. ಮತ್ತೆ ರೆಟಿನಾದು ಸೈಡಲ್ಲಿ ಅಥವಾ ಪೆರಿಫೆರಿಯಲ್ಲಿ ಹೊಸ ರಕ್ತನಾಳ ಬೆಳೆದ್ರೆ ಅದಕ್ಕೆ ಲೇಸರ್ ಮೂಲಕ ಟ್ರೀಟ್ಮೆಂಟ್ ಕೊಡ್ಬೋದು. ಲೇಸರ್ ಅಂತ ಹೇಳಿದ್ರೆ ನಾವು ಲೈಟ್ ಯೂಸ್ ಮಾಡಿ ಅಥವಾ ಬೆಳಕನ್ನು ಯೂಸ್ ಮಾಡಿ ಹೊಸ ರಕ್ತನಾಳಗಳನ್ನು ಕರಗಿಸುವ ಹಾಗೆ ಮಾಡುತ್ತೇವೆ. ಸೊ ಅದರಿಂದಾಗಿ ಬರುವಂತಹ ಕಾಂಪ್ಲಿಕೇಶನ್ಸ್ ಅಂದ್ರೆ ಕಣ್ಣಲ್ಲಿ ಬ್ಲೀಡಿಂಗು ಅಥವಾ ನರ ಜಾರುವುದು ಅದನ್ನು ನಾವು ಪ್ರಿವೆಂಟ್ ಮಾಡ್ಬೋದು. ಸೊ ದಿಸ್ ಇಸ್ ದ ಟ್ರೀಟ್ಮೆಂಟ್ ಆಫ್ ಡಯಾಬಿಟಿಸ್. ಅಂಡ್ ತುಂಬಾ ಅದರದ್ದು ಕಾಂಪ್ಲಿಕೇಶನ್ಸ್ ಅಂದ್ರೆ ರೆಟಿನಲ್ ಡಿಟ್ಯಾಚ್ಮೆಂಟ್ ಹಾಗೆ ಆದ್ರೆ ಮತ್ತೆ ಅದಕ್ಕೆ ಇಟ್ ರಿಕ್ವೈರ್ಸ್ ಕಾಂಪ್ಲೆಕ್ಸ್ ರೆಟಿನಾ ಸರ್ಜರಿ. ಸೊ ಅದನ್ನು ನಾವು ನಮ್ಮ ಮೇನ್ OTಯಲ್ಲಿ ಹಾಗೂ ಅದಕ್ಕೆ ಸ್ಪೆಷಲೈಸ್ ಸ್ಕಿಲ್ ಬೇಕು. ನಮ್ಮ ಜನಪದದಲ್ಲಿ ಆ ತಜ್ಞರಿದ್ದಾರೆ. ಸೊ ಅವರು ಅದನ್ನು ಸರಿಪಡಿಸ್ತಾರೆ. ಯೂಶಲಿ ಆ ಹಂತಕ್ಕೆ ಬಂದ್ರೆ ಪೂರ್ತಿ ಪುನಃ ದೃಷ್ಟಿ ಬರೋದು ಚಾನ್ಸಸ್ ತುಂಬಾ ಕಡಿಮೆ. ಸೊ ಅದ್ರ ಮುಂಚೆನೆ ನಾವು ಅದಕ್ಕೆ ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ. ಅಂಡ್ ಆ ಹಂತ ಯಾವುದು ಅಂತ ಸಾಮಾನ್ಯ ಜನರಿಗೆ ಗೊತ್ತಾಗಲ್ಲ, ಪರೀಕ್ಷೆ ಮಾಡಿದ್ರೆ ಗೊತ್ತಾಗುತ್ತೆ. ಹೌದು ಡಾಕ್ಟರ್, ಈ ಡಯಾಬಿಟಿಕ್ ರೆಟಿನೋಪತಿ ಇದಕ್ಕೆ ಟ್ರೀಟ್ಮೆಂಟ್ ಯಾವ ರೀತಿ ಇರುತ್ತೆ? ಸೊ ಹೆಚ್ಚಿನ ಅಂಶ ಡಯಾಬಿಟಿಸ್ ಇಂದಾಗಿ ಕಣ್ಣಿನ ಸೆಂಟರ್ ಕೇಂದ್ರ ಭಾಗದಲ್ಲಿ ನೀರು ತುಂಬಿಕೊಳ್ಳುತ್ತೆ. ಸೊ ಆ ಟೈಮಲ್ಲಿ ಕಣ್ಣಿನೊಳಗಡೆ ಇಂಜೆಕ್ಷನ್ ಕೊಟ್ಟು ಅದನ್ನು ಸರಿಪಡಿಸ್ಲಿಕ್ಕಾಗುತ್ತೆ. ಅದು ಅದಕ್ಕೆ ರಿಲೇಟ್ ಆಗಿದ್ಯಾ? ಇದು ನೀವಾಗ ಪಿಕ್ಚರೈಸೇಷನ್? ಹೌದು, ಇಲ್ಲಿ ನೀವು ನೋಡ್ಬೋದು, ಇದು ಕಣ್ಣಿನ ಸೆಂಟ್ರ್, ಇದು ಗೋಲ್ಡನ್ ಡಾಟ್ ಇದೆಯಲ್ಲ, ಅಲ್ಲಿ ನೀರು ತುಂಬಿಕೊಂಡಿರುತ್ತೆ. ಆಗ ಇಂಜೆಕ್ಷನ್ ಇಂದ ಅದನ್ನು ಸರಿಪಡಿಸಬಹುದು. ಕೆಲವೊಮ್ಮೆ ಏನಾಗ್ತದೆ, ಇದು ಬಾಹ್ಯ ಭಾಗದಲ್ಲಿ ಹೊಸ ರಕ್ತನಾಳಗಳು ಬೆಳೆಯುತ್ತವೆ, ಅವುಗಳು ತುಂಬಾ ಸೂಕ್ಷ್ಮ. ಸೊ ಅದಕ್ಕೆ ಟ್ರೀಟ್ಮೆಂಟ್ ನಾವು ಲೇಸರ್ ಮೂಲಕ ಕೊಡ್ತೇವೆ. ಆಗ ಲೈಟ್ ಅನ್ನು ಯೂಸ್ ಮಾಡಿ ಅಥವಾ ಬೆಳಕನ್ನು ಯೂಸ್ ಮಾಡಿ ಆ ಹೊಸ ರಕ್ತನಾಳಗಳನ್ನು ಕರಗಿಸಿ ಅದನ್ನು ಗುಣಪಡಿಸ್ತೇವೆ. ಇಲ್ಲದೆ ಇದ್ರೆ ಬ್ಲೀಡಿಂಗ್ ಆಗಿ ಪುನಃ ಮತ್ತೆ ಕಾಂಪ್ಲಿಕೇಶನ್ಸ್ ಆಗುವ ಚಾನ್ಸಸ್ ಇದೆ. ಡಾಕ್ಟರ್, ಈ ಟ್ರೀಟ್ಮೆಂಟ್ ಇಂದ ಕಂಪ್ಲೀಟ್ ಕ್ಯೂರ್ ಸಾಧ್ಯನಾ ಅಥವಾ ಯಾವ್ದಾದ್ರು ಸ್ಟೇಜಸ್ ದಾಟಿದ್ರೆ ಕ್ಯೂರ್ ಇಲ್ಲದಿರುವಂತಹ ಸ್ಟೇಜ್? ಖಂಡಿತ. ಅದು ರಕ್ತನಾಳಗಳು ಒಡೆದು ಬ್ಲೀಡಿಂಗ್ ಎಲ್ಲ ಆಗಿದ್ರೆ ಪುನಃ ಮುಂದೆ ನರ ಜಾರಿ ಕಂಪ್ಲೀಟ್ ಬ್ಲೈಂಡ್ ಅಥವಾ ದೃಷ್ಟಿಹೀನತೆ ಆಗಬಹುದು. ಹಾಗಾದ್ರೆ ಡಾಕ್ಟರ್, ಈ ಟ್ರೀಟ್ಮೆಂಟ್ಗೆ ಎಷ್ಟು ಸಿಟ್ಟಿಂಗ್ಸ್ ಬೇಕಾಗುತ್ತೆ? ಈಗ ಇಂಜೆಕ್ಷನ್ಸ್ ಕೊಡೋದಂತ ಹೇಳಿದ್ರಿ ನೀವು, ಎಷ್ಟು ಸಿಟ್ಟಿಂಗ್ಸ್ ಬೇಕಾಗುತ್ತೆ? ಅದು ಯಾವ ಸ್ಟೇಜಿಗೆ ಬಂದಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಮ್ಮೆ 1-2 ಸಿಟ್ಟಿಂಗ್ ಸಾಕಾಗುತ್ತೆ, ಕೆಲವೊಮ್ಮೆ ಇನ್ನೂ ಜಾಸ್ತಿ ಬೇಕಾಗುತ್ತೆ. ಹಾಗೆ ಲೇಸರ್ ಸಹ ಹಾಗೆ ಕೆಲವೊಮ್ಮೆ ತುಂಬಾ ಸಲ ಕೊಡ್ಬೇಕಾಗ್ತದೆ ತುಂಬಾ ತೊಂದರೆ ಇದ್ರೆ. ಮತ್ತೆ ಎಂಡ್ ಸ್ಟೇಜ್ ಅಲ್ಲಿ ನೀವು ಆಗ ಹೇಳಿದಾಗ ಕಾಂಪ್ಲಿಕೇಶನ್ಸ್ ಆದಾಗ ನಮ್ಗೆ ಕಾಂಪ್ಲೆಕ್ಸ್ ಸರ್ಜರೀಸ್ ಮಾಡಬೇಕಾಗ್ತದೆ. ಸೊ ನಮ್ಮ ಹಾಸ್ಪಿಟಲಲ್ಲಿ ಅದಕ್ಕೆ ಸ್ಪೆಸಿಫಿಕ್ ಆಗಿ ಟ್ರೈನ್ ಆದವರು ಇದ್ದಾರೆ, ಹಾಗೂ ಅದಕ್ಕೆ ತಕ್ಕಂತೆ ಇಕ್ವಿಪ್ಮೆಂಟ್ ಎಲ್ಲ ಲೇಟೆಸ್ಟ್ ಸ್ಟೇಟ್ ಆಫ್ ದ ಆರ್ಟ್ ಇಕ್ವಿಪ್ಮೆಂಟ್ ಉಂಟು. ಡಾಕ್ಟರ್, ಈಗ ಇದು ಟ್ರೀಟ್ಮೆಂಟ್ ನೀವು ಬಗ್ಗೆ ಹೇಳಬೇಕಾದ್ರೆ ಒಂದಷ್ಟು ಸಿಟ್ಟಿಂಗ್ಸ್ ಬೇಕಾಗುತ್ತೆ ಅಂತ ಹೇಳಿದ್ರಿ. ಸಾಮಾನ್ಯ ಜನರಿಗೆ, ಬಡವರಿಗೆ ಇದು ಗಿಟ್ಟತ್ತಾ? ಐ ಮೀನ್, ಈ ಟ್ರೀಟ್ಮೆಂಟ್ ತಗೊಳಕ್ಕಾಗತ್ತಾ? ಯೂಶಲಿ ಈ ಟ್ರೀಟ್ಮೆಂಟ್ ಸ್ವಲ್ಪ ಕಾಸ್ಟ್ಲಿ, ಅಂದರೆ ನಮ್ಮಲ್ಲಿ ಹೇಗೆ ಎಲ್ಲ ಎಕ್ವಿಪ್ಮೆಂಟ್ ಕಾಸ್ಟ್ಲಿ ಇರುತ್ತೆ, ಬಟ್ ಇದು ಚಾರಿಟಬಲ್ ಹಾಸ್ಪಿಟಲ್ ಇದ್ದ ಕಾರಣ ಅದು ಜನಸಾಮಾನ್ಯರಿಗೆ ಅವರು ಸಬ್ಸಿಡೈಸ್ ರೇಟ್ ಅಂದರೆ ಕಡಿಮೆ ರೇಟಲ್ಲಿ ಕೊಡ್ತಾ ಇದ್ದಾರೆ. ಹಾಗೆ ಅದು ತುಂಬಾ ಅಫೋರ್ಡೆಬಲ್. ಓಕೆ, ಸೊ ಎಸ್ಪೆಷಲಿ ನೆನಪಯ ಮೆಡಿಕಲ್ ಕಾಲೇಜ್ ಡೆಫಿನೆಟ್ಲಿ ಇಟ್ಸ್ ವೆರಿ ಅಫೋರ್ಡೆಬಲ್ ಆ್ಯಂಡ್ ಕ್ವಾಲಿಟಿ ಟ್ರೀಟ್ಮೆಂಟ್. ಫೈನ್ ಡಾಕ್ಟರ್, ಥ್ಯಾಂಕ್ ಯು. ಡಾಕ್ಟರ್, ಈ ಐ ಡೊನೇಷನ್ ಅಂದರೆ ಏನು? ಇದರ ಪ್ರೊಸೀಜರ್ ಯಾವ ರೀತಿ ಇರುತ್ತೆ? ಓಕೆ, ಐ ಡೊನೇಷನ್ ಅಂತ ಹೇಳಿದರೆ ಇದು ನೋಡಿ, ಈಗ ದಿಸ್ ಇಸ್ ಅವರ್ ಐ. ಓಕೆ, ಅದರ ಮುಂಭಾಗ ದ ಟ್ರಾನ್ಸ್ಪರೆಂಟ್ ಪಾರ್ಟ್ ಆಫ್ ಕಪ್ಪು ಗುಡ್ಡೆ ಅಂತ ಹೇಳ್ತೇವೆ. ಓಕೆ, ಸೊ ಅದನ್ನು ಮಾತ್ರ ನಾವು ಯೂಸ್ ಮಾಡ್ತೇವೆ. ಐ ಡೊನೇಷನ್ ಅಂತ ಹೇಳುವಾಗ ಈ ಪಾರ್ಟನ್ನು ನಾವು ಯೂಸ್ ಮಾಡ್ತೇವೆ. ಓಕೆ, ಆಯಿತಾ? ಕಾರ್ನಿಯಾ ಅಥವಾ ಅಕ್ಷಿಪಟಲ. ಓಕೆ, ಸೊ ಐ ಡೊನೇಷನ್ ಅಂತ ಹೇಳಿದರೆ ಈಗ ನಾವು ಹೇಗೆ ಕಿಡ್ನಿ ಡೊನೇಟ್ ಮಾಡ್ತೇವಲ್ಲ, ವೆನ್ ವಿ ಆರ್ ಲಿವಿಂಗ್ ನಾವು ಡೊನೇಟ್ ಮಾಡ್ಬೋದು, ಆ ಥರ ಐ ಡೊನೇಷನ್ ಮಾಡ್ಲಿಕ್ಕೆ ಆಗಲ್ಲ. ಅದು ಫಸ್ಟ್ ಥಿಂಗ್ ವಿ ಹ್ಯಾವ್ ಟು ರಿಮೆಂಬರ್. ಓಕೆ, ಆಯಿತಾ? ಮರಣದ ನಂತರ ಅಷ್ಟೇ ಐ ಡೊನೇಷನ್ ಮಾಡ್ಬೋದು. ಆಯಿತಾ?
ಅಂದರೆ ಇದು ರೂಲ್ಸಾ ಅಥವಾ ಸೈಂಟಿಫಿಕಲಿ ಪ್ರೊಸೀಜರೇ ಹಾಗಿರುತ್ತಾ? ಡೆಫಿನೆಟ್ಲಿ. ಓಕೆ. ಈಗ ಸಪೋಸ್ ನನಗೆ ಕೊಡ್ಬೇಕಂತ ಹೇಳಿದ್ರು ನಾನು ಕೊಡ್ಲಿಕ್ಕೆ ಆಗಲ್ಲ. ಡಾಕ್ಟರ್ಸ್ ಕೆನ್ ನಾಟ್ ಟೇಕ್ ದಿ ಐ ವೆನ್ ದ ಪೇಷಂಟ್ ಇಸ್ ಅಲೈವ್. ಅಂದರೆ ಬದುಕಿರುವಾಗ ತಗೊಳ್ಳಿಕ್ ಆಗಲ್ಲ. ದಟ್ಸ್ ಬೈ ಲಾ. ಓಕೆ, ಇದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್. ಎಸ್, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್. ಓಕೆ. ಸೊ ಯಾರೆಲ್ಲ ಡೊನೇಟ್ ಮಾಡ್ಬೋದು? ಎನಿಬಡಿ ಕ್ಯಾನ್ ಡೊನೇಟ್ ದೇರ್ ಐಸ್ ಆಫ್ಟರ್ ಡೆತ್. ಓಕೆ, ಎನಿ ಏಜ್. ಸೊ ಕೆಲವೊಬ್ರು ಕೇಳ್ತಾರೆ, ನಮಗೆ ಕಣ್ಣಿನ ಆಪರೇಷನ್ ಆಗಿದೆ ಅಥವಾ ನಮಗೆ ಡಯಾಬಿಟಿಕ್ ರೆಟ್ನೋಪತಿ ಆಗಿದೆ, ನಾವು ಕೊಡ್ಬೋದಾ ಕಣ್ಣು ಅಂತೇಳಿ? ಖಂಡಿತ ಕೊಡ್ಬೋದು. ಯಾವ ಪ್ರೊಸೀಜರ್ ಆದ್ರೂ ಕೊಡ್ಬೋದು. ಸೊ ಕೆಲವೊಂದು ಅಷ್ಟೇ ಕಾಂಟ್ರಾ ಇಂಡಿಕೇಶನ್ಸ್, ದಟ್ ಈಸ್ ನಾಟ್ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಎಲ್ಲರೂ ಕೊಡ್ಬೋದಂತ ನೆನೆಸಿ. ಓಕೆ ಡಾಕ್ಟರ್, ಈಗಾಗಲೇ ನಾವು ಐ ಡೊನೇಷನ್ ಬಗ್ಗೆ ಮಾತಾಡಿದ್ವಿ. ಸೊ ಈಗ ಒಬ್ಬರಿಗೆ ಐ ಡೊನೇಷನ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಇದರ ಪ್ರೊಸೀಜರ್ ಯಾವ ರೀತಿ ಇರುತ್ತೆ? ಓಕೆ, ನಾನು ನಂದೇ ಎಕ್ಸಾಂಪಲ್ ಕೊಡ್ತೇನೆ. Okay. ಓಕೆ, ಸೊ ಇಟ್ ಇಸ್ ಈಸಿ ಟು ಅಂಡರ್ಸ್ಟ್ಯಾಂಡ್. ಸೊ ಈಗ ನನಗೆ ಐ ಡೊನೇಷನ್ ಮಾಡುವ ಇಂಟ್ರೆಸ್ಟ್ ಅಥವಾ ಆಸೆ ಇದ್ದರೆ ಏನು ಮಾಡಬೇಕು? ಅದು ಪ್ಲೆಜ್ ಫಾರ್ಮ್ ಅಂತ ಸಿಗ್ತದೆ, ಆಯ್ತಾ? ಅದರಲ್ಲಿ ನಾನು ಸಿಗ್ನೇಚರ್ ಮಾಡ್ತೇನೆ, ನನಗೆ ಹೀಗೆ ಇಂಟ್ರೆಸ್ಟ್ ಉಂಟು. ಓಕೆ. ಈಗ ನನ್ನ ಮರಣದ ನಂತರ ನಾನು ಆ ಪ್ಲೆಜ್ ಫಾರ್ಮ್ ಸೈನ್ ಮಾಡಿದ್ದಕ್ಕೆ ನನ್ನ ಕಣ್ಣು ಯಾರಿಗೆ ತೆಗಿಲಿಕ್ಕೆ ಆಗೋದಿಲ್ಲ. ಓಕೆ. ಸೊ ಇದರಲ್ಲಿ ಏನು ಅರ್ಥ ಮಾಡ್ಕೊಳ್ಬೇಕಂತ ಹೇಳಿದರೆ, ಮರಣದ ನಂತರ ನಮ್ಮ ಫ್ಯಾಮಿಲಿ ಮೆಂಬರ್ಸ್, ನಮ್ಮ ಮಕ್ಕಳಾಗಲಿ, ಗಂಡ ಅಥವಾ ಹೆಂಡತಿ ಆಗಲಿ, ಅವರು ಕನ್ಸೆಂಟ್ ಸೈನ್ ಮಾಡಿದ್ರಷ್ಟೇ ಡಾಕ್ಟರ್ಗಳು ಕಣ್ಣನ್ನು ತೆಗಿಲಿಕ್ಕೆ ಆಗುತ್ತೆ. ಸೊ ಅವರಿಗೆ ಇನ್ಫಾರ್ಮೇ ಮಾಡಿರ್ಬೇಕು ನಾವು. ಹೌದು. ಎಲ್ಲಕ್ಕಿಂತ ಮುಖ್ಯ ಅಂತ ಹೇಳಿದ್ರೆ, ನಾವು ಎಲ್ಲರಿಗೂ ನಮ್ಮ ಆಸೆಯ ಬಗ್ಗೆ ತಿಳಿಸ್ಬೇಕು. ನನಗೆ ಐ ಡೊನೇಷನ್ ಮಾಡೋ ಇಂಟ್ರೆಸ್ಟ್ ಇದೆ, ನಾನು ಮಾಡ್ತೇನೆ. ನನ್ನ ಮರಣದ ನಂತರ ನೀವು ಐ ಬ್ಯಾಂಕಿಗೆ ಕಾಲ್ ಮಾಡಿ ನೀವು ಕನ್ಸೆಂಟ್ ಸೈನ್ ಮಾಡಲೇಬೇಕು ಅಂತ ಹೇಳಿದರೆ ತಾನೇ ಅದು ಆಗೋದು. ನಾನು ಸೈನ್ ಮಾಡಿದರೆ ಆಗಲ್ಲ. ಇದೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಎಲ್ಲರಿಗೂ ಗೊತ್ತಿರಬೇಕು. ಡಾಕ್ಟರ್, ಈಗ ಫ್ಯಾಮಿಲಿಗೆ ಇಂಟ್ರೆಸ್ಟ್ ಇದೆ ಸೈನ್ ಮಾಡೋಕ್ಕೆ, ಬಟ್ ಆಲ್ರೆಡಿ ಆ ಪೇಷಂಟ್ ಯಾರು ಮರಣ ಹೊಂದಿರ್ತಾರೋ ಅವರು ಒಂದು ವೇಳೆ ಅವರ ಜೀವಿತಾವಧಿಯಲ್ಲಿ ಸೈನ್ ಮಾಡಿಲ್ಲ ಅಂದರೆ ಮರಣದ ನಂತರ ಫ್ಯಾಮಿಲಿ ಕೊಡೋಕ್ಕಾಗ? ಖಂಡಿತ ಫ್ಯಾಮಿಲಿ ಕೊಡಬಹುದು. ಓಕೆ. ಸೊ ಅದು ಕಂಪ್ಲೀಟ್ ಫ್ಯಾಮಿಲಿ ಇಂಟ್ರೆಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಡಾಕ್ಟರ್, ಹಾಗಾದರೆ ಪ್ರತಿಯೊಂದು ಟೈಪಿನ ಅಂಧತ್ವವನ್ನು ಈ ಐ ಡೊನೇಷನಿಂದ ನಾವು ತೊಗಿಸಬಹುದಾ? ಇಲ್ಲ, ಓನ್ಲಿ ಕಾರ್ನಿಯಾ ಬ್ಲೈಂಡ್ನೆಸ್ ಅಂತ ಹೇಳಿದ್ರೆ ಅಕ್ಷಿಪಟಲ ಅದರಿಗೆ ತೊಂದರೆ ಆಗಿ ಅಂಧತ್ವವು ಉಂಟಾದರೆ ಅಷ್ಟೇ ನಮಗೆ ಐ ಡೊನೇಷನಿಂದ ಲಾಭ ಆಗ್ತದೆ. ಒಂದು ವೇಳೆ ಕಣ್ಣಿನ ನರಕ್ಕೆ ತೊಂದರೆ ಅಥವಾ ಆಪ್ಟಿಕ್ ನರ್ವ್ ಅಂದರೆ ಕಣ್ಣಿಗೆ ಮೆದುಳಿಗೆ ಅದು ಕನೆಕ್ಷನ್ ಕೊಡುತ್ತೆ, ಅದರಲ್ಲಿ ಏನಾದರೂ ತೊಂದರೆ ಆದರೆ ಮತ್ತೆ ಐ ಡೊನೇಷನ್ ಮಾಡಿದ್ರು ಅವರಿಗೆ ದೃಷ್ಟಿ ಬರಲ್ಲ. ಓನ್ಲಿ ಕಾರ್ನಿಯಾ ಬ್ಲೈಂಡ್ನೆಸ್. ಓಕೆ ಡಾಕ್ಟರ್, ಒಬ್ಬರು ಐ ಡೊನೇಷನ್ ಮಾಡೋದ್ರಿಂದ ಎಷ್ಟು ಪೇಷಂಟ್ಸ್ಗೆ ಲಾಭ ಆಗುತ್ತೆ? ಸೊ ಹೆಚ್ಚಿನ ಅಂಶ ಮುಂಚೆ ನಾವು ಹೇಳ್ತಾ ಇದ್ವಿ, ಒಂದು ಕಣ್ಣು ಒಬ್ಬ ವ್ಯಕ್ತಿಗೆ ಹೋಗ್ತದೆ, ಹಾಗೆ ಮರಣದ ನಂತರ ಇಬ್ಬರಿಗೆ ದೃಷ್ಟಿ ಸಿಗುತ್ತದೆ. ಬಟ್ ಈಗ ಟೆಕ್ನಾಲಜಿ ಅಡ್ವಾನ್ಸಸ್ ಆದ ಕಾರಣ ಒಬ್ರು ಡೊನೇಟ್ ಮಾಡಿದ್ರೆ ಕೆಲವೊಮ್ಮೆ 4 ಜನರಿಗೆ ಅದ್ರ ಬೆನಿಫಿಟ್ ಸಿಗುತ್ತೆ. ಅದು ಹೇಗೆ? ಅದು ರೀಸೆಂಟ್ಲಿ ಪುನೀತ್ ರಾಜ್ಕುಮಾರ್ ಆದ ಕಾರಣನೇ ಜನರಿಗೆ ಇದರ ಬಗ್ಗೆ ಜಾಸ್ತಿ ಗೊತ್ತಾಯ್ತು. ಈಗ ಕಾರ್ನಿಯಾದಲ್ಲಿ ಎಷ್ಟೋ ಲೇಯರ್ಸ್ ಇರ್ತದೆ. ಸೊ ಅದ್ರ ಪ್ರಕಾರ 4 ಜನರಿಗೆ ಅವರು ಅವರ ಕಂಡೀಷನಿಗೆ ತಕ್ಕ ಇದು ಟ್ರೀಟ್ಮೆಂಟ್ ಕೊಡಬಹುದು. ಹಾಗಾದ್ರೆ ಪ್ರತಿಯೊಬ್ಬರಿಗೂ 4 ಜನರಿಗೆ ದೃಷ್ಟಿ ಕೊಡಕ್ಕಾಗತ್ತೆ ಅಂತ ಹೇಳಕ್ಕಾಗಲ್ಲ? ಇಲ್ಲ, ಇಟ್ ಡಿಪೆಂಡ್ಸ್ ಆನ್ ಅ ಪರ್ಸನ್. ಎಸ್, ಅಂಡ್ ದ ಪ್ಲೇಸ್ ಆಲ್ಸೋ. ದ ಹಾಸ್ಪಿಟಲ್ ಶುಡ್ ಹ್ಯಾವ್ ದಿ ಎಕ್ಸ್ಪರ್ಟೀಸ್ ಅಂಡ್ ದಿ ಎಕ್ವಿಪ್ಮೆಂಟ್ ಫಾರ್ ಇಟ್. And it is possible. Otherwise, usually at least 2 people, minimum 2 people will benefit. Okay, fine doctor. ಮಮ್ಮಿ, ಗ್ಲೋಕೋಮಾ ಅಂದ್ರೆ ಏನು ಮ್ಯಾಮ್? ಸೊ ಗ್ಲೋಕೋಮಾ ಅಂತ ಹೇಳಿದ್ರೆ ಅದಕ್ಕೆ ನಾವು ಅಗೋಚರ ಚೋರ ಅಂತ ಹೇಳ್ತೇವೆ. ದೃಷ್ಟಿದು ಅಗೋಚರ ಚೋರ ಅಂತ ಹೇಳಿದ್ರೆ ದೃಷ್ಟಿ ಕಡಿಮೆ ಆಗುತ್ತೆ ಅದರಲ್ಲಿ, ಬಟ್ ದೃಷ್ಟಿ ಕಡಿಮೆ ಆಗ್ತದೆ ಅಂತ ಪೇಷಂಟಿಗೆ ಗೊತ್ತೇ ಆಗುದಿಲ್ಲ. ಅದು ಯಾವುದಕ್ಕೆ ಬರೋದಂತ ಹೇಳಿದ್ರೆ, ಕಣ್ಣಿನ ಗುಡ್ಡೆಯ ಒಳಗಡೆ ಪ್ರೆಷರ್ ಹೆಚ್ಚಾಗಿ, ಈಗ ಬ್ಲಡ್ ಪ್ರೆಷರ್ ಹೇಗಿರುತ್ತಲ್ಲ ಹಾಗೆ ಕಣ್ಣೊಳಗಡೆ ಪ್ರೆಷರ್ ಆಗುತ್ತೆ. ಸೊ ಅದು ಕಣ್ಣೊಳಗಡೆ ಪ್ರೆಷರ್, ಇಂಟ್ರಾಆಕ್ಯುಲರ್ ಪ್ರೆಷರ್ ಹೆಚ್ಚಾಗಿ ಈ ಕಾಯಿಲೆಯು ಉಂಟಾಗುತ್ತೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಕಣ್ಣಿನ ನರಕ್ಕೆ ಏಟಾಗುತ್ತೆ. ಅದಾಗಿ ನಮ್ಮ ಸೈಡ್ ಇದು ಬದಿಯ ದೃಷ್ಟಿ ಅದು ಫಸ್ಟ್ ಕಡಿಮೆ ಮಾಡುತ್ತದೆ, ಮತ್ತೆ ಕೊನೆಯ ಹಂತಕ್ಕೆ ಸೆಂಟರ್ ಇದು ಕೇಂದ್ರೀಯ ದೃಷ್ಟಿ ಕಡಿಮೆ ಆಗುತ್ತೆ. ಹಾಗಾದ್ರೆ ಡಯಾಗ್ನೋಸ್ ಹೇಗೆ ಮಾಡ್ತೀರಾ? ಇದೊಂದು ಕಾಯಿಲೆ ಇದೆ ಅಂತ ಹೇಗೆ ನೋಡ್ತೀರಾ?
ಸೊ ನಾನು ಹೇಳಿದ ಹಾಗೆ ಇದು ದೃಷ್ಟಿಯ ಅಗೋಚರ ಚೋರ, ಅದು ಬರ್ತದೆ ಅಂತ ಹೇಳಿ ನಮ್ಗೆ ಗೊತ್ತಾಗಲ್ಲ. ಹೌದು. ಸೊ ಅದಕ್ಕೋಸ್ಕರ ನಾವು ಡಾಕ್ಟರ್ ಹತ್ರ ಹೋಗಿ ಟೆಸ್ಟ್ ಮಾಡಿದ್ರೆ ತಾನೇ ಅದನ್ನು ಕಂಡುಹಿಡಿಬಹುದು. ಸೊ ಅದಕ್ಕೆ ದೃಷ್ಟಿ ಕಡಿಮೆ ಆಗೋದು, ಕಣ್ಣು ಕೆಂಪಾಗೋದು, ಯಾವ ಚಿಹ್ನೆಗಳು ಇರೋದಿಲ್ಲ. ಸೊ ಅದಕ್ಕೋಸ್ಕರ ಹೆಚ್ಚಿನ ಅಂಶ 35-40 ವರ್ಷ ಆದ ನಂತರ ನಾವು ಡಾಕ್ಟರ್ ಹತ್ರ ಗ್ಲೋಕೋಮಾ ಇದೆಯಾ ಇಲ್ವಾ ಅಂತ ಹೇಳಿ ಟೆಸ್ಟ್ ಮಾಡಲಿಕ್ಕೆ ನಾವೇ ಹೋಗ್ಬೇಕಾಗ್ತದೆ. ಡಾಕ್ಟರ್, ಈಗಾಗಲೇ ನೀವು ಹೇಳಿದ್ರೆ ದೃಷ್ಟಿಯ ಸಮಸ್ಯೆ ಏನೂ ಆಗಲ್ಲ ಅಂತ, ಮತ್ತೆ ಈ ಗ್ಲೋಕೋಮಾದಿಂದ ಏನು ಸಮಸ್ಯೆ ಆಗುತ್ತೆ ಹಾಗಿದ್ರೆ? ಸೊ ಗ್ಲೋಕೋಮಾಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ನಾವು ಹೀಗೆ ಸ್ಟ್ರೇಟ್ ವಿಷನ್ ಅನ್ನು ನೋಡ್ತೇವಲ್ಲ, ಸೊ ಸೆಂಟ್ರ್ ವಿಷನಿಗೆ ಏನಾಗಲ್ಲ, ಸೈಡ್ ಇದು ವಿಷನ್ ಮೆಲ್ಲನೆ ತುಂಬ ಸ್ಲೋ ಆಗಿ ಅದು ಅಫೆಕ್ಟ್ ಆಗುತ್ತೆ, ಅದು ಕಮ್ಮಿ ಆಗುತ್ತಾ ಬರುತ್ತೆ ತುಂಬ ಸ್ಲೋ ಆಗಿ. ಅದಕ್ಕೆ ಅದು ಆದದ್ದು ನಮಗೆ ಗೊತ್ತಾಗಲ್ಲ. ಕೊನೆಯ ಸ್ಟೇಜಲ್ಲಿ ತಾನೇ ಗೊತ್ತಾಗೋದು. ಕೊನೆಯ ಸ್ಟೇಜಲ್ಲಿ ಬಂದ ನಂತರ ಏನು ಮಾಡೋಕ್ಕಾಗಲ್ಲ. ಇದನ್ನು ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಬೇಕು. ಈಗ ಎಷ್ಟು ದೃಷ್ಟಿ ಹೋಗಿದೆಯೋ ಅದಕ್ಕೆ ಏನು ಮಾಡಿದ್ರು ಅದು ಪುನಃ ಬರಲ್ಲ. ನಾನು ಎಕ್ಸಾಂಪಲ್ ಕೊಡ್ತೀನಿ. ಸಪೋಸ್ 80% ದೃಷ್ಟಿ ಕಡಿಮೆ ಆಗಿದೆ, ಎಷ್ಟು ಉಳಿದಿದೆ ಅದರಲ್ಲಿ ಓನ್ಲಿ 20%. ಸೊ 80% ಡ್ಯಾಮೇಜ್ ಆದ ನರವನ್ನು ನಮ್ಗೆ ಏನು ಮಾಡ್ಲಿಕ್ಕೆ ಆಗಲ್ಲ. ಉಳಿದ 20% ಅನ್ನು ನಾವು ಜಾಗ್ರತೆ ಮಾಡಬೇಕು. ಸೊ ನಮ್ಮ ಟ್ರೀಟ್ಮೆಂಟ್ ಗೋಲ್ ಅಂತ ಹೇಳಿದ್ರೆ ಅದನ್ನು ಉಳಿಸ್ಲಿಕ್ಕೆ 20%. ಸೊ ಬೇಗ ಪೇಷಂಟ್ ಡಾಕ್ಟರ್ ಹತ್ರ ಬಂದರೆ ನಾವು ಬೇಗ ಅದನ್ನು ಡಯಾಗ್ನೋಸ್ ಮಾಡಿ, ಅದು 20-30% ಸ್ಟೇಜದಲ್ಲಿರುವಾಗ ನಾವು ಅದನ್ನು ಟ್ರೀಟ್ಮೆಂಟ್ ಕೊಟ್ಟು ಜಾಸ್ತಿ ಆಗದೆ ಹಾಗೆ ನೋಡಬಹುದು. ಹಾಗಾದ್ರೆ ಇದು ಗ್ಲೋಕೋಮಾ ಟೆಸ್ಟ್ ಅನ್ನೋದು ರುಟೀನ್ ಚೆಕಪ್ ಅಲ್ಲಿ ಬರಬೇಕಾಗತ್ತಾ 40 ಇಯರ್ಸ್ ನಂತರ? ಹೌದು. ಸೊ ರುಟೀನ್ ಚೆಕಪ್ ಅಲ್ಲಿ ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ, ಕಣ್ಣಿದು ಪ್ರೆಷರ್, ಇಂಟ್ರಾಕ್ಯುಲರ್ ಪ್ರೆಷರ್ ಅದು ಚೆಕ್ ಮಾಡ್ತೇವೆ. ಅದಕ್ಕೆ ನೋವಾಗಲ್ಲ, ಹಾರ್ಡ್ಲಿ 1-2 ನಿಮಿಷ ಅದಕ್ಕೆ ಬೇಕಾಗುತ್ತದೆ. ಸೆಕೆಂಡ್ ಅಂತ ಹೇಳಿದ್ರೆ ಕಣ್ಣಿನ ನರ ಟೆಸ್ಟ್ ಮಾಡ್ತೇವೆ, ಆಪ್ಟಿಕ್ ನರ್ವ್ ಹೆಡ್ ಅಂಥೇಳಿ ಆ ಟೆಸ್ಟ್ ಮಾಡ್ತೇವೆ. ಅದರಲ್ಲಿ ನಮಗೆ ಈ ನರಕ್ಕೆ ಎಷ್ಟು ಏಟ್ ಆಗಿದೆ ಅಂತ ಗೊತ್ತಾಗುತ್ತೆ. ಹಾಗೂ ಇನ್ನೊಂದು ಪೆರಿಮೆಟ್ರಿ ಅಂದರೆ ಕಂಪ್ಯೂಟರ್ ಟೆಸ್ಟ್ ಮೂಲಕ ನಮಗೆ ನಮ್ಮ ದೃಷ್ಟಿ ವಲಯ ಇರುತ್ತಲ್ವಾ, ಅದಕ್ಕೆ ಎಷ್ಟು ಅಫೆಕ್ಟ್ ಆಗಿದೆ ಅಂತ ಹೇಳಿ ಗೊತ್ತಾಗುತ್ತೆ. ಹಾಗೂ ಈಗ ನಾವು ಸ್ಕ್ಯಾನ್ ಮೂಲಕ ಎಷ್ಟು ನರಕ್ಕೆ ತೊಂದರೆ ಆಗಿದೆ ಅಂತ ಹೇಳಿ ಕಂಡುಹಿಡಿಯಬಹುದು. ಹಾಗಾದ್ರೆ ಈ ಗ್ಲೋಕೋಮೆಗಾ 20% ಇದ್ರೆ 20% ಮಾತ್ರ ಉಳಿಸೋಕ್ಕಾಗತ್ತೆ ಅಂತ ನೀವು ಹೇಳಿದ್ರೆ, 80% ಆಲ್ರೆಡಿ ಹೋಗಿದ್ರೆ. ಸೊ ಯಾವ ರೀತಿ ಟ್ರೀಟ್ಮೆಂಟ್ ಆಗುತ್ತೆ ಡಾಕ್ಟರ್ ಇದಕ್ಕೆ? ಸೊ ಪ್ರಾರಂಭಿಕ ಹಂತದಲ್ಲಿ ಡ್ರಾಪ್ಸ್ ಮೂಲಕ, ಸಿಂಪಲ್ ಐ ಡ್ರಾಪ್ಸ್ ಮೂಲಕ ಅದನ್ನು ಟ್ರೀಟ್ಮೆಂಟ್ ಕೊಡಬಹುದು. ಸೊ ಯೂಶಲಿ ಸ್ಟಾರ್ಟ್ ಮಾಡುವಾಗ ನಾವು ಒಂದು ಟೈಪ್ ಡ್ರಾಪ್ಸ್ ಯೂಸ್ ಮಾಡ್ತೇವೆ. ಅದು ಪ್ರೋಗ್ರೆಸ್ ಆದಾಗ ನಾವು 2 ಅಥವಾ 3 ಡ್ರಾಪ್ಸ್ ಅನ್ನು ಯೂಸ್ ಮಾಡ್ತೇವೆ. ಸೊ ಇನ್ನು ಅಡ್ವಾನ್ಸ್ ಸ್ಟೇಜಿಗೆ ಹೋದ್ರೆ ಮತ್ತೆ ಅದಕ್ಕೆ ಸರ್ಜರಿ ಬೇಕಾಗುತ್ತೆ. ಸೊ ಸ್ಟಾರ್ಟಿಂಗ್ ಇನಿಷಿಯಲ್ ಸ್ಟೇಜಸ್ ಇದ್ರೆ ಬರೀ ಐ ಡ್ರಾಪ್ಸ್ ಮೂಲಕ ಅದನ್ನು ಟ್ರೀಟ್ಮೆಂಟ್ ಕೊಡ್ಬೋದು. ಡಾಕ್ಟರ್, ಈಗಿನ ಲೈಫ್ ಸ್ಟೈಲ್ ಕಾರಣದಿಂದಲೋ ಏನೋ ಗೊತ್ತಿಲ್ಲ, ಬಟ್ ಹೆಚ್ಚಿನವರ ಕಣ್ಣಲ್ಲಿ ನಾವು ಗ್ಲಾಸಸ್ ನೋಡ್ಬೋದು, ಆಪ್ಟಿಕಲ್ ಗ್ಲಾಸಸ್. ಸೊ ಅವರಿಗೆ ಎಸ್ಥೆಟಿಕ್ ರೀಸನಿಂದ ಕಾರಣ ನಮ್ಗೆ ಗ್ಲಾಸಸ್ ಬೇಡ, ನಾರ್ಮಲ್ ಆಗಿರಬೇಕು ಅಂತ ಇರುತ್ತೆ, ಬಟ್ ದೃಷ್ಟಿ ಸಮಸ್ಯೆ ಇರುತ್ತೆ. ಸೊ ಈ ರೀತಿ ಇರಬೇಕಾದ್ರೆ ಗ್ಲಾಸಸ್ ಹೊರತುಪಡಿಸಿ ಅವ್ರಿಗೆ ಏನಾದರೂ ಸರ್ಜರಿ ಮೂಲಕ ದೃಷ್ಟಿ ಸರಿ ಮಾಡೋಕ್ಕಾಗುತ್ತಾ ವಿದೌಟ್ ಗ್ಲಾಸಸ್? ಹೌದು, ಖಂಡಿತ ಆಗುತ್ತೆ. ಮತ್ತೆ ಆ ಸೌಲಭ್ಯ ಸಹ ಇಲ್ಲಿದೆ. ಸೊ ಕೆಲವೊಬ್ಬರಿಗೆ ದೂರದೃಷ್ಟಿ ಸ್ವಲ್ಪ ವೀಕ್ ಇರುತ್ತೆ, ಕೆಲವೊಬ್ಬರಿಗೆ ಹತ್ತಿರ ಅಷ್ಟು ಸರಿಯಾಗಿ ಕಾಣೋದಿಲ್ಲ. ಸೊ ಕೆಲವೊಬ್ಬರಿಗೆ ಗ್ಲಾಸಸ್ ಅದು ಹಾಕಿ ಬೇಜಾರಾಗುತ್ತೆ ತುಂಬಾ. ನೀವು ಹೇಳಿದಾಗೆ ಅದು ಕಾಸ್ಮೆಟಿಕ್ ಅಪಿಯರೆನ್ಸ್ ಸಲುವಾಗಿ ಕೆಲವೊಬ್ಬರಿಗೆ ಬೇಕಾಗ್ತದೆ ಈ ಸರ್ಜರಿ. ಸೊ ಈಗ ಲೇಸರ್ ಸರ್ಜರಿ, ಆ ಲೇಸರ್ ಮಷಿನ್ ನಮ್ಮಲ್ಲಿ ಇರದೇ ಇದ್ರೂ ನಮ್ಮ ತಜ್ಞರು ಪೇಷಂಟನ್ನು ವರ್ಕಪ್ ಮಾಡಿ ಅಲ್ಲಿ ಹೋಗಿ ಆ ಪ್ರೊಸೀಜರ್ ಮಾಡಿಸಿ ತರ್ತಾರೆ, ಅದು ರೀಸನಬಲ್ ರೇಟಿಗೆ. ಹಾಗೂ ಕೆಲವೊಬ್ಬರಿಗೆ ಆ ಲೇಸರ್ ಸರ್ಜರಿ ಮಾಡಕ್ ಆಗೋದೇ ಇರುವಂಥ ಪೇಷಂಟಿಗೆ ನಾವು ಕಣ್ಣು ಒಳಗಡೆ ನಮ್ಮ ನೈಸರ್ಗಿಕ ಲೆನ್ಸ್ ಇರುತ್ತಲ್ವಾ, ಅದ್ರ ಮೇಲೆ ನಾವು ಇನ್ನೊಂದು ಆರ್ಟಿಫಿಷಿಯಲ್ ಲೆನ್ಸ್ ಕೂಡಿಸುವಾಗೆ ಫೇಕಿಕ್ IOL ಅಂತ ಹೇಳ್ತೇವೆ. ಆ ಸರ್ಜರಿ ನಾವು ನಮ್ಮ ಆಸ್ಪತ್ರೆಯಲ್ಲಿ ಮಾಡ್ತೇವೆ. ಅದು ನಾವು ನಾರ್ಮಲ್ ಲೆನ್ಸ್ ಏನು ಯೂಸ್ ಮಾಡ್ತೀವೋ ಅದೇ ಹೇಳ್ತಿರೋದಾ ನೀವು, ಅಥವಾ ಇದು ಸಪ್ರೇಟ್ ಸರ್ಜರಿ? ಅಲ್ಲ, ನಮ್ಮ ನಾರ್ಮಲ್ ಲೆನ್ಸಿನ ಮೇಲೆ ಇನ್ನೊಂದು ಆರ್ಟಿಫಿಷಿಯಲ್ ಲೆನ್ಸ್. ನಾವು ನಾರ್ಮಲ್ ಆಗಿ ಲೆನ್ಸ್ ಹಾಕ್ತೀವಲ್ವಾ, ಕಾಂಟ್ಯಾಕ್ಟ್ ಲೆನ್ಸ್ ಅಂದ್ರೆ ಅದು ಕಂಪ್ಲೀಟ್ಲಿ ಬೇರೆ. ಅದು ಕೆಲವೊಬ್ಬರಿಗೆ ಗ್ಲಾಸ್ ಬೇಡದೇ ಇರುವವರಿಗೆ ಅವರು ಕಾಂಟ್ಯಾಕ್ಟ್ ಲೆನ್ಸ್ ಯೂಸ್ ಮಾಡ್ತಾರೆ. ಅದರಲ್ಲಿ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಅದು ಹಾಕಬೇಕು, ತೆಗಿಬೇಕು,
ಸರಿಯಾಗಿ ಯೂಸ್ ಮಾಡಲಿಲ್ಲ ಅಂತ ಹೇಳಿದ್ರೆ ಕಣ್ಣಿಗೆ ಇನ್ಫೆಕ್ಷನ್ ಆಗೋ ಚಾನ್ಸ್ ಇರ್ತದೆ. ಇದು ಒಂದು ಪರ್ಮನೆಂಟ್ ಆಗಿ ಕಣ್ಣು ಒಳಗಡೆ ಹಾಕುವಂಥದ್ದು ಲೆನ್ಸ್ ಇದು. ಸೊ ನಾವು ಪೊರೆ ಆಪರೇಷನ್ ಅಲ್ಲಿ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಅದು ನಮ್ಮ ನ್ಯಾಚುರಲ್ ಲೆನ್ಸ್, ಅದು ಸ್ವಲ್ಪ ಬಿಳಿ ಆಗಿರುತ್ತೆ, ಪೇಷಂಟಿಗೆ ಏನು ಕಾಣಲ್ಲ. ಆದರೆ ನಮ್ಮ ರಿಫ್ರಾಕ್ಟಿವ್ ಎರರ್ಸ್ ಅಂದರೆ ದೂರದೃಷ್ಟಿ ತೊಂದರೆ ಇರುತ್ತಲ್ವಾ, ಅವರಲ್ಲಿ ನಮ್ಮ ನ್ಯಾಚುರಲ್ ಲೆನ್ಸ್ ಕ್ಲಿಯರ್ ಇರುತ್ತೆ. ಆದರೆ ಅದರ ಮೇಲೆ ನಾವು ಇನ್ನೊಂದು ಆರ್ಟಿಫಿಷಿಯಲ್ ಲೆನ್ಸ್ ಕೂಡಿಸ್ತೇವೆ. ಸೊ ದ್ಯಾಟ್ ಅವರಿಗೆ ಕಾಂಟ್ಯಾಕ್ಟ್ ಲೆನ್ಸು ಬೇಕಾಗಲ್ಲ, ಅವರಿಗೆ ಸ್ಪೆಕ್ಟಕಲ್ ಲೆನ್ಸು ಬೇಕಾಗಿದೆ, ಅಂತ ಪರ್ಮನೆಂಟ್ ಆಗಿದೆ. ಎಸ್. ಓಕೆ ಡಾಕ್ಟರ್, ಇತ್ತೀಚೆಗೆ ಹೆಚ್ಚಿನವರು ಚೆನ್ನಾಗಿ ಕಾಣಿಸ್ಬೇಕು ಅನ್ನೋ ಕಾರಣಕ್ಕಾಗಿ, ಏನೋ ದೃಷ್ಟಿ ಸಮಸ್ಯೆ ಇಲ್ಲದಿದ್ದರೂ ಕಣ್ಣಿನ ಲೆನ್ಸ್ ಕಲರ್ ಚೇಂಜ್ ಕಾಣಬೇಕು ಅನ್ನೋ ಕಾರಣಕ್ಕಾಗಿ ಬ್ಲೂ ಲೆನ್ಸು ಬೇರೆಲ್ಲ ಯೂಸ್ ಮಾಡ್ತಾರೆ. ಸೊ ಇದು ಹಾಕೋದ್ರಿಂದ ಏನಾದರೂ ಸಮಸ್ಯೆ ಆಗುತ್ತಾ? ಕಾಸ್ಮೆಟಿಕ್ ಕಾಂಟ್ಯಾಕ್ಟ್ ಲೆನ್ಸ್ ಬಗ್ಗೆ ನೀವು ಹೇಳ್ತಾ ಇರೋದು, ಸ್ವಲ್ಪ ಹೊತ್ತಿಗೆ ಹಾಕಿದ್ರೆ ತೊಂದರೆ ಏನಿಲ್ಲ. ಮತ್ತೆ ನಾವು ಹೈಜೀನ್ ಅಂದರೆ ಅದನ್ನು ಕ್ಲೀನ್ ಆಗಿ ಇಡಬೇಕು, ಕರೆಕ್ಟಾಗಿ ಹಾಕಬೇಕು, ಅದನ್ನು ಹಾಕಿ ಮಲಗಬಾರ್ದು. ಅಷ್ಟು ಜಾಗ್ರತೆಯನ್ನು ವಹಿಸಿದ್ರೆ ಅಷ್ಟೇನು ತೊಂದರೆ ಆಗಲ್ಲ. ಬಟ್ ಯಾವಾಗಾದರೂ ಒಮ್ಮೆ ಯೂಸ್ ಮಾಡ್ಬೋದು. ಯಾವಾಗಲೂ ಯೂಸ್ ಮಾಡ್ಬೇಕಂತ ಹೇಳಿದ್ರೆ ಸ್ವಲ್ಪ ಇನ್ಫೆಕ್ಷನ್ ಇದ್ರೆ ರಿಸ್ಕ್ ಇರುತ್ತೆ. ಓಕೆ, ಬಟ್ ಕಣ್ಣಿನ ದೃಷ್ಟಿಗೆ ಸಮಸ್ಯೆ ಆಗಲ್ಲ. ಇನ್ಫೆಕ್ಷನ್ ಆದರೆ ಕಣ್ಣ ದೃಷ್ಟಿಗೆ ಸಮಸ್ಯೆ ಆಗಬಹುದು, ಬಟ್ ಜಾಗ್ರತೆ ವಹಿಸಿದ್ರೆ ಆಗಲ್ಲ. ಸೊ ಡಾಕ್ಟರ್, ಇಲ್ಲಿವರೆಗೂ ಕಣ್ಣಿನ ದೃಷ್ಟಿಯ ಸಮಸ್ಯೆ ಕುರಿತು, ಪರಿಹಾರದ ಕುರಿತು, ಟ್ರೀಟ್ಮೆಂಟ್ ಕುರಿತು ಸಂಪೂರ್ಣ ಮಾಹಿತಿ ನಮಗೆ ತಿಳಿಸ್ಕೊಟ್ರಿ. ತುಂಬ ಧನ್ಯವಾದ. ವೀಕ್ಷಕರೇ, ಇಂದಿನ ಈ ಸಂಚಿಕೆಯಲ್ಲಿ ನಾವು ಕಣ್ಣಿನ ದೃಷ್ಟಿಯ ಸಮಸ್ಯೆ ಯಾವ ರೀತಿ ಇರುತ್ತೆ, ಯಾವ ರೀತಿ ಜಾಗೃತೆ ಕ್ರಮ ಅಥವಾ ಯಾವ ರೀತಿ ಮುಂಜಾಗ್ರತಾ ಕ್ರಮ ನಾವು ವಹಿಸಬೇಕಾಗುತ್ತೆ, ಇದರ ಕುರಿತಾಗಿ ಸಂಪೂರ್ಣ ಮಾಹಿತಿನ ನಾವು ಪಡ್ಕೊಂಡ್ವಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಡನೆ, ಇನ್ನಷ್ಟು ಮಾಹಿತಿಗಳೊಡನೆ ನಾವು ನಿಮ್ಮ ಮುಂದೆ ಮತ್ತೆ ಬರ್ತೀವಿ. ನೋಡ್ತಾ ಇರಿ ನಮ್ಮ ಟಿವಿ. ನಮಸ್ಕಾರ.